ಚಿತ್ರದುರ್ಗ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಸಂಸ್ಥಾಪಕರಾದ ಕೋದಂಡರಾಮ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ರಾಮಚಂದ್ರ ಕೆ ಅವರ ಸಮೂಹದಲ್ಲಿ ದಿನಾಂಕ 8/11/2022 ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿತ್ತು. ಚಿತ್ರದುರ್ಗ ಜಿಲ್ಲೆಯ ತಾಲೂಕು ಉಪಾಧ್ಯಕ್ಷರನ್ನಾಗಿ ಮುಜೀಬ್, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಜಾಕೀರ್, ಕಾರ್ಯದರ್ಶಿಗಳನ್ನಾಗಿ ಕಾಸಿಂ ಮತ್ತು ಅಹಮದ್ ಬಾಷಾ ಇವರುಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಮತ್ತು ಜಿಲ್ಲಾ ಅಧ್ಯಕ್ಷರಾದ ರಾಮಚಂದ್ರ ಕೆ, ಜಿಲ್ಲಾ ಗೌರವಾಧ್ಯಕ್ಷರಾದ ತಿಪ್ಪೇಸ್ವಾಮಿ, ಪಿಎಂ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಸಾಗರ್, ಚಿತ್ರದುರ್ಗ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್, ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷರಾದ ದಾದಾಪೀರ್ ಹಿರಿಯೂರ್, ತಾಲೂಕು ಕಾರ್ಯದರ್ಶಿಯಾದ ರಾಘವೇಂದ್ರ ಆರ್, ಚಿತ್ರದುರ್ಗ ತಾಲೂಕು ಕಾರ್ಮಿಕ ಘಟಕದ ತಾಲೂಕು ಅಧ್ಯಕ್ಷರಾದ ಮಹಬೂಬ್ ಬಾಷಾ ಮತ್ತು ಯುವ ಮುಖಂಡರುಗಳಾದ ಸುಜನ್ ಬಾಬು, ಎನ್ ಸುನಿಲ್ ಕುಮಾರ್, ಎನ್ ಅರುಣ್ ಕುಮಾರ್ ಸೇರಿದಂತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಈ ಸಂಘಟನೆಯಲ್ಲಿ ಯಾವುದೇ ರೀತಿ ಜಾತಿ ಭೇದ ಮತ ಪಂಥ ನಾವಿಲ್ಲ. ಈ ಸಂಘಟನೆ ಏನಪ್ಪ ಅಂದರೆ ಸಮಾಜಕ್ಕಾಗಿ ಅನ್ನೋದು ಒಂದು ಸಂಘಟನೆ ಸಿದ್ಧಾಂತನೇ ಇದೆ. ಒಂದು ಸಮಾಜನ ಕಟ್ಟಬೇಕು. ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಕ್ಕೆ ಒಬ್ಬ ಬ್ರಾಹ್ಮಣರೇನೇ ಬಂದು ಬೆಲೆ ಕೊಟ್ಟು ನಾವು ನಿಮ್ಮ ಸಂಘಟನೆ ಸೇರ್ತೀವಿ ಅಂತಂದರೆ ಅವ್ರಿಗೂ ಸಹ ನಮ್ಮ ಸಂಘಟನೆಯಲ್ಲಿ ಪದಾಧಿಕಾರಿಗಳ ಪೋಸ್ಟ್ ಖಾಲಿ ಇದೆ. ಬ್ರಾಹ್ಮಣರೇ ಯಾವುದೇ ಜಾತಿನಾಗಿದ್ದರೂ ನಮ್ಮ ಸಂಘಟನೆಗೆ ಸೇರಿಸಬೇಕು ನಾವು ನಡೆಯಿದ್ವಿ. ವಿಷಯ ಏನಪ್ಪ ಅಂತಂದರೆ ಇವತ್ತಿನ ದಿವಸದಾಗೆ ನೀವು ಸಂಘಟನೆಯಲ್ಲಿ ನಾವು ಒಂದು ಗುರುತಿಸಬೇಕು, ಅದ್ರ ಜೊತೆಗೆ ನಾವು ಸಮಾಜಕ್ಕೆ ಏನಾರ ಒಂದು ಒಳ್ಳೆ ಕೊಡುಗೆ ಕೊಡಬೇಕು, ಸಮಾಜದಲ್ಲಿ ನಾವು ಏನಾದರೂ ಒಂದು ಬೆಳೆದು ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಆಶಾಗೋಪುರ ಅದ್ರ ಜೊತೆಗೆ ಒಳ್ಳೆ ಇದನ್ನು ಇಟ್ಕೊಂಡು ಬಂದಿದ್ದೀರ. ಇವತ್ತು ಲೆಟ್ರ್ ಕೊಡ್ತೀವಿ, ಇವತ್ತು ಲೆಟ್ರ್ ಕೊಟ್ಬಿಟ್ಟು ಪೋಸ್ಟಿಂಗ್ ಕೊಟ್ಟು ನಮ್ದು 2 ದಿವಸದೊಳಗೆ ID ಕಾರ್ಡ್ ಮಾಡ್ಕೊಂಡ್ಬಿಟ್ಟು ನೀವು ID ಕಾರ್ಡಿಗೆ ಸೀಮಿತವಾಗಿಲ್ಲರಾಗಿ ಲೆಟರ್ಗೆ ಸೀಮಿತವಾಗಿಲ್ಲರಾಗಿದ್ದರೆ ದಯವಿಟ್ಟು ಏನು ಬೇಡ. ಇಲ್ಲ ಓಪನ್ ಹೇಳ್ತೀನಿ. ಇವತ್ತಿನ ದಿವಸ ಏನಪ್ಪ ಅಂತಂದರೆ ಪೋಸ್ಟಿಂಗ್ ತಗೊಂಡ್ಮೇಲೆ ನಾವು ಊರಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಬೇಡ ಜಿಲ್ಲಾ ಸಮಿತಿಯಿಂದನೇ ಆದರೂ ನಿಮ್ಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇತ್ತು ಅಂದಾಗ ದಯವಿಟ್ಟು ಬೇಜಾರಾಗ್ದಾಗೇ ನಮ್ಗೆ ಅಲ್ಲಿ ಹೋಗ್ಬೇಕಾಯ್ತು, ಇಲ್ಲಿ ಹೋಗ್ಬೇಕಾಯ್ತು, ಅದಿತ್ತು ಇದಿತ್ತು ಅಂತ ಹೇಳ್ಬಿಟ್ಟು ಅದೇ ಒಂದು ನಿಮಗೆ ಸಾಮಾನ್ಯವಾಗಿ ಯಾವುದಾದ್ರೂ